ಮಹಾಮಾರಿ ಕೊರೋನಾ ಅಟ್ಟಹಾಸ ಹಿನ್ನೆಲೆಯಲ್ಲಿ ಬಾಕಿಯಾಗಿದ್ದ ಎಸ್ಎಸ್ಎಲ್ಸಿ ಪರೀಕ್ಷೆ ಕೊನೆಗೂ ಮತ್ತೆ ಸೋಂಕಿನ ಸಂಕಟದ ಮಧ್ಯೆ ಆರಂಭಗೊಂಡಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 95 ಪರೀಕ್ಷಾ ಕೇಂದ್ರಗಳಿದ್ದು 30,368 ವಿದ್ಯಾರ್ಥಿಗಳು ಪರೀಕ್ಷೆ ಬರೆಯಲು ನಿಗದಿಯಾಗಿದ್ದಾರೆ. ಈ ಬಗ್ಗೆ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ದೇಶಾದ್ಯಂತ ಕೊರೋನಾ ತನ್ನ ಅಟ್ಟಹಾಸವನ್ನ ಮುಂದುವರೆಸಿದೆ. ಈ ಮಧ್ಯೆ ಇದೀಗ ಬಾಕಿ ಉಳಿದಿದ್ದ ಎಸ್ಎಸ್ಎಲ್ಸಿ ಪರೀಕ್ಷೆ ಆರಂಭವಾಗಿದ್ದು, ಒಟ್ಟು 95 ಪರೀಕ್ಷಾ ಕೇಂದ್ರಗಳಲ್ಲಿ 30,368 ವಿದ್ಯಾರ್ಥಿಗಳು ಪರೀಕ್ಷೆಯನ್ನ ಬರೆದಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಹಲವು ಪ್ರದೇಶಗಳಲ್ಲಿ ಪರೀಕ್ಷೆ ಆರಂಭಗೊಂಡಿದ್ದು, ಎಲ್ಲಾ ಕಡೆ ಸರ್ಕಾರದ ನಿಯಮಗಳನ್ನು ಪಾಲಿಸಲಾಗಿದೆ. ಕೇಂದ್ರದ ಪ್ರತ್ಯೇಕ ಕೊಠಡಿಗಳಲ್ಲಿ ಪರೀಕ್ಷೆ ಬರೆಯಲು ವ್ಯವಸ್ಥೆಯನ್ನ ಮಾಡಲಾಗಿದ್ದು, ವಿದ್ಯಾರ್ಥಿಗಳು ಶಾಲಾ ಕೊಠಡಿ ಪ್ರವೇಶ ಮಾಡುವುದಕ್ಕೂ ಮುನ್ನ ಕೈಗಳಿಗೆ ಸ್ಯಾನಿಟೈಸರ್ ಹಾಕಲಾಗಿದೆ. ಆ ಬಳಿಕ ದೇಹದ ಉಷ್ಣತೆ ತಪಾಸಣೆ ಮಾಡಿ ಪರೀಕ್ಷಾ ಕೊಠಡಿಗಳಿಗೆ ಬಿಡಲಾಯಿತು. ಆಲ್ಬದ್ರಿ ಆಂಗ್ಲ ಮಾಧ್ಯಮ ಪ್ರೌಢಶಾಲೆ ಪರೀಕ್ಷಾ ಕೇಂದ್ರದಲ್ಲಿ ಸುಮಾರು 374 ವಿದ್ಯಾರ್ಥಿಗಳು ಇಲ್ಲಿ ಪರೀಕ್ಷೆಯನ್ನು ಎದುರಿಸ್ತಾ ಇದ್ದಾರೆ. ಈಗಾಗಲೇ ತಾವು ಗಮನಿಸಿದ್ದೀರಿ, ಎಲ್ಲ ವಿದ್ಯಾರ್ಥಿಗಳು ಸಾಮಾಜಿಕ ಅಂತರವನ್ನು ಕಾಪಾಡಿಕೊಂಡು ಸ್ಯಾನಿಟೈಸೇಷನ್ ಮಾಡಿ ದೇಹದ ಉಷ್ಣತೆಯನ್ನು ಮತ್ತು ಆರೋಗ್ಯ ಪರೀಕ್ಷೆಯನ್ನು ನಡೆಸಿ ಅವರೀಗ ತಮ್ಮ ಕೊಠಡಿಗೆ ತೆರಳಿದ್ದಾರೆ. ಇನ್ನು ಸಾಮಾಜಿಕ ಅಂತರವನ್ನು ಕಾಪಾಡುವಲ್ಲಿ ಸಾಕಷ್ಟು ವ್ಯವಸ್ಥೆಗಳನ್ನು ನಾವು ಮಾಡಿದ್ದೇವೆ. ಈ ಬಗ್ಗೆ ನಮಗೆ ನಮ್ಮ ಆಡಳಿತ ಮಂಡಳಿಯವರು, ಅದೇ ರೀತಿ ಶಿಕ್ಷಕ ವರ್ಗದವರು ಹಾಗೆ ಸಿಬ್ಬಂದಿ ವರ್ಗದವರು ಸಂಪೂರ್ಣ ಸಹಕಾರವನ್ನು ನೀಡಿದ್ದಾರೆ. ಅಲ್ಲದೆ ಕ್ಲಬ್ದ ಸಮಯಕ್ಕೆ ಪೊಲೀಸ್, ಆರೋಗ್ಯ ಇಲಾಖೆ, ಈ ಎಲ್ಲ ಇಲಾಖೆಗಳು ಸ್ಪಂದಿಸಿ ಈ ಪರೀಕ್ಷೆಯು ಅತ್ಯಂತ ಯಶಸ್ವಿಯಾಗಿ ನಡೆಯುವುದಕ್ಕೆ ನಮ್ಮ ಜೊತೆಗೆ ಕೈ ಜೋಡಿಸಿದ್ದಾರೆ. ಶಿಕ್ಷಣ ಇಲಾಖೆಯ ಎಲ್ಲ ಅಧಿಕಾರಿಗಳ ನೇತೃತ್ವದಲ್ಲಿ ಇವತ್ತು ಮಕ್ಕಳನ್ನು ಬಹಳ ಸುಸಜ್ಜಿತವಾಗಿ ಅಚ್ಚುಕಟ್ಟಾಗಿ ಯಾವ ಶಾಲೆಯ ಸೆಂಟರ್ಗಳಿಗೆ ಹೋಗಿ ಎಕ್ಸಾಮ್ ಕೊಡಬೇಕು ಅದನ್ನು ಬಹಳ ಅತ್ಯುತ್ತಮವಾಗಿ ನಿರ್ವಹಣೆ ಮಾಡ್ತಾ ಇದ್ದಾರೆ. ಈ ನಿರ್ವಹಣೆ ಮಾಡ್ತಾ ಇರುವಂಥ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಎಲ್ಲ ಸಿಬ್ಬಂದಿಗಳಿಗೆ ಕೂಡ ನಾವೆಲ್ಲ ಜನತೆಯ ಪರವಾಗಿ ಹಾರ್ದಿಕವಾದ ಅಭಿನಂದನೆಗಳನ್ನು ಮತ್ತು ಧನ್ಯವಾದಗಳನ್ನು ಸಮರ್ಪಿಸ್ತೇವೆ. ಇಂಥ ಮಟ್ಟದಲ್ಲಿ ಮಕ್ಕಳೇ ನಿಮಗೆಲ್ಲರಿಗೂ ಕೂಡ ಒಂದು ಪ್ರೀತಿಯ ಶುಭಾಶಯಗಳು. ಜೊತೆಗೆ ದಯವಿಟ್ಟು ಇನ್ನು ಎಕ್ಸಾಮ್ ಇನ್ನು ಒಂದಷ್ಟು ದಿನಗಳು ನಡೀತದೆ, ಬಹಳಷ್ಟು ಗೊಂದಲಗಳು ಬರ್ಬೋದು. ಇವತ್ತು ನಾನು ಮಕ್ಕಳನ್ನು ಕೆಲವರನ್ನು ಗಮನಿಸಿದೆ, ಮಕ್ಕಳ ಮುಖದಲ್ಲಿ ಪರೀಕ್ಷೆ ಸಿದ್ಧತೆ ಜೊತೆಗೆ ಏನೋ ಒಂದು ಭಯ ಇದೆ. ಮಾಸ್ಕ್ ಹಾಕೋದು ಕಡ್ಡಾಯ ಮಾಡಲಾಗಿದ್ದು, ಪ್ರತಿ ಶಾಲೆಗೆ 2 ಪೊಲೀಸರು, 1 ಸ್ಕೌಟ್ ಗೈಡ್ ಸಿಬ್ಬಂದಿಯನ್ನ ನಿಯೋಜನೆ ಮಾಡಲಾಗಿದೆ. ಹೆಚ್ಚುವರಿಯಾಗಿ 19 ಕೊಠಡಿಗಳನ್ನು ರೆಡಿ ಮಾಡಲಾಗಿದೆ. ಒಂದು ಡೆಸ್ಕ್ನಲ್ಲಿ ಒಬ್ಬರಿಗಷ್ಟೇ ಅವಕಾಶವನ್ನ ಕೂಡ ಕೊಡಲಾಗಿದೆ. ಕೇರಳದ ಕಾಸರಗೋಡು ಜಿಲ್ಲೆಯ 367 ವಿದ್ಯಾರ್ಥಿಗಳು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪರೀಕ್ಷೆ ಬರಿತಾ ಇದ್ದು, ಅದಕ್ಕಾಗಿ ಗಡಿಭಾಗದಿಂದ ಕರೆತರಲು ಜಿಲ್ಲಾಡಳಿತದಿಂದ ಬಸ್ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿತ್ತು. ಪ್ರತಿ ವಿದ್ಯಾರ್ಥಿಯು ಮಾಸ್ಕ್ ಧರಿಸಿ ಬಂದಿರುವಂಥದ್ದನ್ನು ನೋಡಿದ್ದೇವೆ. ಮತ್ತು ಶಿಸ್ತಾಗಿ ತರಗತಿ ಕೋಣೆಯಲ್ಲಿ ಕೂತಿರುವಂಥದ್ದನ್ನು ನಾವು ನೋಡಿದ್ದೇವೆ. ಪರೀಕ್ಷಾ ಕೊಠಡಿಯಲ್ಲಿ ಕೂತಿದ್ದಾರೆ. ನಮ್ಮ ಇನ್ವಿಜಿಲೇಟರ್ ಸಹ ತುಂಬ ಅಚ್ಚುಕಟ್ಟಾಗಿ ಕಾರ್ಯನಿರ್ವಹಿಸ್ತಾ ಇರುವಂಥದ್ದು ನೋಡ್ತೇವೆ. ಹಾಗೆ ಪ್ರತಿ ಪರೀಕ್ಷಾ ಕೇಂದ್ರದಲ್ಲಿ ಸುಮಾರು 10ಕ್ಕಿಂತ ಹೆಚ್ಚು 15 ನಮ್ಮ ಶಿಕ್ಷಕ ಸಿಬ್ಬಂದಿಗಳನ್ನು ಹೆಚ್ಚುವರಿ ತಂಡವಾಗಿ ಉಸ್ತುವಾರಿಯಾಗಿ ಒಂದು ತಂಡವನ್ನು ಕೂಡ ನಾವೆಲ್ಲ ಕೇಂದ್ರದಲ್ಲಿ ಉಳಿಸ್ಕೊಂಡಿದ್ದೇವೆ. ಹಾಗೆ ಎಲ್ಲ ಕೇಂದ್ರಗಳಿಂದ ಮಕ್ಕಳು ಪರೀಕ್ಷೆಗೆ ತಲುಪಿರೋದನ್ನು ಕೂಡ ನಾವು ಖಾತ್ರಿಪಡಿಸ್ಕೊಂಡಿದ್ದೇವೆ. ನಾವು ಈ ಸಂದರ್ಭದಲ್ಲಿ ವಿಶೇಷವಾಗಿ ಗಡಿಭಾಗದಲ್ಲಿ 11 ಶಾಲೆ 70 ಮಕ್ಕಳು ಗಡಿಭಾಗದಿಂದ ಪರೀಕ್ಷಾ ಕೇಂದ್ರಕ್ಕೆ ಬರುವಂಥ ಒಂದು ಉಸ್ತುವಾರಿ ತುಂಬ ಅಗತ್ಯ ಇತ್ತು ನಮಗೆ. ಅದನ್ನು ನಮ್ಮೆಲ್ಲ ಶಿಕ್ಷಕರು ನಿಭಾಯಿಸಿದ್ದಾರೆ. ಮುಖ್ಯ ಶಿಕ್ಷಕರು ಒಳ್ಳೆಯ ರೀತಿಯಲ್ಲಿ ನಿಭಾಯಿಸಿದ್ದಾರೆ. ಜೊತೆಗೆ ನಮ್ಮ ರೂಟ್ ಆಫೀಸರ್ ಪ್ರಶ್ನೆ ಪತ್ರಿಕೆಗಳನ್ನು ಪರೀಕ್ಷಾ ಕೇಂದ್ರಗಳಿಗೆ ತಲುಪಿಸುವಂಥ ಜವಾಬ್ದಾರಿಯನ್ನು ಅತ್ಯಂತ ಯಶಸ್ವಿಯಾಗಿ ನಿಗದಿತ ಅವಧಿಯಲ್ಲಿ ಮಾಡಿದ್ದಾರೆ. ಒಟ್ಟಾರೆ ಇಡೀ ತಂಡ ನಾವೆಲ್ಲರೂ ಒಂದು ಉತ್ತಮ ರೀತಿಯಲ್ಲಿ ನಮಗೆ ಸಹಕಾರವನ್ನು ನೀಡುವ ಮೂಲಕ ನಾವು ಇಲ್ಲಿವರೆಗೆ ನಾವು ನೋಡೋದಾದರೆ ತುಂಬ ಪ್ರಶಾಂತವಾದ ಒಂದು ತುಂಬ ಅತ್ಯಂತ ಶಿಸ್ತುಬದ್ಧವಾಗಿ ವಿದ್ಯಾರ್ಥಿಗಳು ಕ್ಯಾಂಪಸ್ಸಲ್ಲಿ ಯಾವುದೇ ಗೊಂದಲ ಇಲ್ಲದಾಗೆ ನಾವು ಪರೀಕ್ಷೆಯನ್ನು ನಡೆಸ್ತಾ ಇರುವಂಥನ್ನು ಖಾತ್ರಿಪಡಿಸ್ತಾ ಇದ್ದೇನೆ. ಎಲ್ಲ ಮಕ್ಕಳು ತಮ್ಮ ತಮ್ಮ ಕೊಠಡಿಯಲ್ಲಿ ಕೂತಿದ್ದಾರೆ. ಯಾವುದೇ ರೀತಿ ತುಂಬ ರಶ್ ಆಗಲಿ, ಕ್ರೌಡ್ ಆಗಲಿ, ಯಾವುದೇ ಪೋಷಕರ ವೆಹಿಕಲ್ಗಳನ್ನ
ಒಳಗೆ ಬಿಟ್ಟಿಲ್ಲ. ಎಲ್ಲ ಸ್ಕೂಲಿಂದ ಹೊರಗಡೆ ಅರ್ಧ ಕಿಲೋಮೀಟರ್ ದೂರದಲ್ಲಿ ನಿಲ್ಲಿಸಿದ್ದಾರೆ. ಯಾವುದೇ ಗೊಂದಲ ಇಲ್ಲ. ತುಂಬ ಅಚ್ಚುಕಟ್ಟಾಗಿ ವಿದ್ಯಾರ್ಥಿಗಳು ಕೂಡ ಅವರು ಕೂಡ ಆರೋಗ್ಯ ತುಂಬ ಖುಷಿಯಿಂದ ಕಡ್ಡಾಯವಾಗಿ ಮಾಸ್ಕನ್ನು ಧರಿಸ್ಕೊಂಡು ಸಾಮಾಜಿಕ ಅಂತರವನ್ನು ಕಾಯ್ದುಕೊಂಡು ಬೆಳಿಗ್ಗೆ 7 ಗಂಟೆಯಿಂದನೇ ತಮ್ಮ ಪರೀಕ್ಷಾ ಕೇಂದ್ರಗಳಿಗೆ ಹಾಜರಿದ್ದಾರೆ. 7:15 ಎಲ್ಲ ಶಾಲಾ ಕೇಂದ್ರಗಳು ಪರೀಕ್ಷಾ ಕೇಂದ್ರಗಳು ಮುಖ್ಯಸ್ಥರು ಅವರ ಸಿಬ್ಬಂದಿಯವರು ಕೂಡ ತುಂಬ ಅಚ್ಚುಕಟ್ಟಾಗಿ ಅವರ ಸಾಮಾಜಿಕ ಅಂತರವನ್ನು ಕಾಯ್ದುಕೊಂಡು ಅವ್ರನ್ನ ಥರ್ಮಲ್ ಸ್ಕ್ಯಾನಿಂಗ್ ಮಾಡಿ ಪ್ರತಿಯೊಬ್ಬರಿಗೂ ಸ್ಯಾನಿಟೈಸ್ ಕೊಟ್ಟು ಅವರವರ ಸ್ಥಳದಲ್ಲಿ ಕೂರಿಸಿದ್ದಾರೆ. ಎಲ್ಲ ಈ ನಮ್ಮ ಪುತ್ತೂರು ತಾಲೂಕಿನಲ್ಲಿ ಯಾವುದೇ ರೀತಿ ಗೊಂದಲ ಇಲ್ಲದೆ ತುಂಬ ಚೆನ್ನಾಗಿ ನಡೀತಾ ಇದೆ. ಇನ್ನು ಮಂಗಳೂರಿನ ವಿವಿಧ ಪರೀಕ್ಷಾ ಕೇಂದ್ರಗಳಿಗೆ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಸಿಂಧು ಬಿ ರೂಪೇಶ್ ಭೇಟಿ ನೀಡಿದ್ರು. ನಗರದ ಬನ್ಸ್ ಹಾಸ್ಟೆಲ್ ಬಳಿ ಇರುವ ರಾಮಕೃಷ್ಣ ಪ್ರೌಢಶಾಲೆಗೆ ಭೇಟಿ ನೀಡಿ ಎಲ್ಲಾ ವ್ಯವಸ್ಥೆಗಳನ್ನು ಖುದ್ದು ಪರಿಶೀಲಿಸಿದ್ರು. ಬಳಿಕ ಜಿಲ್ಲಾಧಿಕಾರಿ ಸಿಂಧು ಬಿ ರೂಪೇಶ್ ಮಾತನಾಡಿ, ಎಲ್ಲಾ ಕಡೆ ಯಾವುದೇ ಅವ್ಯವಸ್ಥೆ ಆಗದ ಹಾಗೆ ನೋಡಿಕೊಂಡಿದ್ದೇವೆ. ಕಾಸರಗೋಡುವಿನಿಂದ 367 ಮಂದಿ ವಿದ್ಯಾರ್ಥಿಗಳು ಪರೀಕ್ಷೆ ಬರೀತಾ ಇದ್ದಾರೆ. ಸುರಕ್ಷಿತವಾಗಿ ಅವರನ್ನ ಮರಳಿ ಮನೆಗೆ ಬಿಡ್ತೇವೆ. ಕಾಸರಗೋಡಿನಿಂದ ಯಾರೂ ಪರೀಕ್ಷೆಗೆ ಗೈರು ಹಾಜರಾಗಿಲ್ಲ ಅಂತ ಹೇಳಿದ್ರು. ಇವತ್ತು 30,000 ಜನ ಮಕ್ಕಳು SSLC ಎಕ್ಸಾಮ್ ಬರೀತಾ ಇದ್ದಾರೆ. ಸೊ ಈಗಾಗಲೇ ಎಲ್ಲರೂ ಅವ್ರವ್ರ ಸೆಂಟರ್ಸ್ ರೀಚ್ ಆಗಿ ಕ್ಲಾಸ್ ರೂಮ್ಸ್ ಒಳಗೂ ಕೂಡ ಕೂತಿದ್ದಾರೆ. ಎಲ್ಲ ಕಡೆನೂ ಎಲ್ಲೂ ಕ್ರೌಡಿಂಗ್ ಆಗದೆ ಇರೋ ಥರ ಟೀಚರ್ಸು ಮ್ಯಾನೇಜ್ ಮಾಡಿದ್ದಾರೆ. ಪೋಷಕರು ಕೂಡ ಸಹಕಾರ ನೀಡಿದ್ದಾರೆ. ಮತ್ತು ಕೇರಳ ರಾಜ್ಯದಿಂದ 367 ಜನ ಮಕ್ಕಳು ಬರೆಯೋದಿತ್ತು. ಪ್ರತಿಯೊಬ್ಬರು ಕೂಡ ಇವತ್ತು ಹಾಜರಾತಿ ಇದೆ. ಎಲ್ಲರನ್ನೂ ನಾವೇ ಸ್ಕೂಲ್ ಬಸ್ಸಸ್ಸಲ್ಲಿ ಕರ್ಕೊಂಡು ಬಂದಿದ್ದೀವಿ. ಎಕ್ಸಾಮ್ ಆದಮೇಲೆ ಕೂಡ ವಾಪಸ್ಸು ಬಿಡೋ ಅಂತ ಒಂದು ಅವಕಾಶನ ಮಾಡಿಕೊಟ್ಟಿದ್ದೀವಿ. ಪರೀಕ್ಷೆಯನ್ನು ಎದುರಿಸಬೇಕು ಮತ್ತು 100ಕ್ಕೆ 100 ಅವರು ಪಾಸಾಗಬೇಕೆನ್ನೋ ದೃಷ್ಟಿಯಿಂದ ಈಗಾಗಲೇ ಪುತ್ತೂರು ವಿಧಾನಸಭಾ ಕ್ಷೇತ್ರ ಮತ್ತು ತಾಲೂಕಲ್ಲಿ 12 ಕೇಂದ್ರಗಳಲ್ಲಿ ಕೋವಿಡ್-19 ಆ ಒಂದು ಕೊರೋನಾದ ಕಾಯಿಲೆಯನ್ನು ನಿವಾರಣೆ ಮಾಡೋ ದೃಷ್ಟಿಯಿಂದ ಈಗಾಗಲೇ ಎಲ್ಲ ಪರೀಕ್ಷಾ ಕೊಠಡಿಗಳಿಗೆ ಸ್ಯಾನಿಟೈಸರನ್ನು ನಾವು ಸ್ಪ್ರೇ ಮಾಡುವಂಥ ಕೆಲಸವನ್ನು ನಮ್ಮ ಗ್ರಾಮ ಪಂಚಾಯಿತಿಗಳು ಮತ್ತು ನಗರಸಭೆ ವತಿಯಿಂದ ಮಾಡಿದ್ದೇವೆ. ಪರೀಕ್ಷೆಯ ದಿವಸ ಬೆಳಿಗ್ಗೆ ಎಲ್ಲ ಮಕ್ಕಳು ಸ್ಯಾನಿಟೈಸರನ್ನು ಬಳಕೆ ಮಾಡಿ ಪರೀಕ್ಷಾ ಕೊಠಡಿಯನ್ನು ಪ್ರವೇಶ ಮಾಡಿ ಪರೀಕ್ಷೆ ಬರೀಬೇಕೆನ್ನೋ ದೃಷ್ಟಿಯಿಂದ ಆ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಎಲ್ಲ ಮಕ್ಕಳಿಗೆ 3 ಜೊತೆ ನಾವು ಈಗಾಗಲೇ ಆ ಮಾಸ್ಕ್ಗಳನ್ನು ಕೊಟ್ಟಿದ್ದೇವೆ. 10,000ವನ್ನು ನಾನು ಶಾಸಕರ ನೆಲೆಯಲ್ಲಿ ಪುತ್ತೂರು ವಿಧಾನಸಭಾ ಕ್ಷೇತ್ರಕ್ಕೆ ಕೊಟ್ಟಿದ್ದೇನೆ. ಬಾಕಿ ಇಲಾಖೆ ಮತ್ತು ದಾನಿಗಳ ವತಿಯಿಂದ ಆ ಕೆಲಸವನ್ನು ಮಾಡಿದ್ದಾರೆ. ಮಕ್ಕಳ ಹೆತ್ತವರು ಅಲ್ಲಿ ಬಂದಾಗ ವಾಹನದಲ್ಲಿ ಬಂದಾಗ 100 ಮೀಟರ್ ಅಂತರದಲ್ಲಿ 144 ಸೆಕ್ಷನ್ ಇರುವ ಕಾರಣ ಜನಜಂಗುಲಿ ಆಗದಾಗಿ ವಾಹನ ಪಾರ್ಕಿಂಗ್ಗೆ ಏನೇನು ವ್ಯವಸ್ಥೆ ಮಾಡಬೇಕು ಆ ವ್ಯವಸ್ಥೆಗಳನ್ನು ನಮ್ಮ ಪರೀಕ್ಷಾ ಕೇಂದ್ರದ ಮುಖ್ಯಸ್ಥರು ಮತ್ತು ಅಲ್ಲಿಯ ಜನಪತಿಗಳು ಮಾಡ್ತಾರೆ. ಒಟ್ಟಿನಲ್ಲಿ ಹಲವು ದಿನಗಳಿಂದ ಬಾಕಿ ಉಳಿದಿದ್ದ 10ನೇ ತರಗತಿಯ ಪರೀಕ್ಷೆ ಸರ್ಕಾರದ ನಿಯಮದಂತೆ ಇಂದಿನಿಂದ ಆರಂಭವಾಗಿದ್ದು ಜುಲೈ 4ರವರೆಗೆ ಪರೀಕ್ಷೆ ನಡೆಯಲಿದೆ. ಬ್ಯೂರೋ ರಿಪೋರ್ಟ್ V4 News 24/7 ಮಂಗಳೂರು.